ಮಂಗಳೂರಿನ ಕುದ್ಮಲ್ ರಂಗರಾವುಪುರ ಭವನದಲ್ಲಿ ಸ್ವಾಮಿ ವಿವೇಕಾನಂದರ 157ನೇ ಜನ್ಮದಿನಾಚರಣೆ ಹಾಗೂ ಜಿಲ್ಲಾ ಯುವ ಸಮಾವೇಶ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತೀಯ ನೆಲದ ಗುಣ ಸಂಸ್ಕೃತಿಯನ್ನ ವಿಶ್ವದ ವೇದಿಕೆಯಲ್ಲಿ ತೆರೆದಿಟ್ಟು ದೇಶ ಪ್ರಜ್ವಲಿಸುವಂತೆ ಮಾಡಿದ ಧೀಮಂತ ಮಹಾಪುರುಷ ಸ್ವಾಮಿ ವಿವೇಕಾನಂದರು ಕೋಟ್ಯಾಂತರ ಯುವಕರಿಗೆ ಪ್ರೇರಣಾದಾಯಕರಾಗಿದ್ದಾರೆ ಅಂತ ಹೇಳಿದ್ರು. ಹೊರ ದೇಶಕ್ಕೆ ಹೋಗಿ ನಮ್ಮ ದೇಶಕ್ಕೆ ಗೌರವವನ್ನು ತಂದುಕೊಡುವಂತ ದೊಡ್ಡ ಸಾಧನೆಯನ್ನು ಮಾಡಿದಂತ ಮಹಾನ್ ಸಂತರು ವಿವೇಕಾನಂದ. ಅಷ್ಟರ ತನಕ ಭಾರತ ಅಂತ ಹೇಳಿದ್ರೆ ಇತರ ದೇಶಗಳಿಗೆ ಬಹಳಷ್ಟು ಗೌರವ ಇಲ್ಲದಂತಹ ಸಂದರ್ಭದಲ್ಲಿ ವಿವೇಕಾನಂದರು ಚಿಕಾಗೋ ಇರುವುದು ಇನ್ನಿತರ ಕಡೆಯಲ್ಲಿ ನಮ್ಮ ದೇಶದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿಕೊಂಡು ಮಾತನಾಡಿದಂಥದ್ದು. ಅವರು ಬರುವಾಗ ಇಡೀ ಭಾರತ ಬೆರಗಾಲದ್ದು ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿ ವಿವೇಕಾನಂದ ಸಂತ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಆಶ್ಚರ್ಯಕರವಾಗಿ ಬಹಳ ದೊಡ್ಡ ರೀತಿಯ ಗೌರವವನ್ನು ಸಮರ್ಪಿಸಿದರು. ಇನ್ನು ನೆಹರು ಯುವ ಕೇಂದ್ರದ 2018-19ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಯುವ ಮಂಡಲ ಪ್ರಶಸ್ತಿಯನ್ನ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲಿ ದಾಖಲೆ ನಿರ್ಮಿಸಿದ ಕನಕಮಚಲು ಸುಳ್ಯ ಯುವಕ ಮಂಡಳಿಗೆ ವಿತರಿಸಲಾಯಿತು. ಪಕ್ಷಿಕೆರೆಯ ಶ್ರೀ ವಿನಾಯಕ ಮಿತ್ರ ಯುವಕ ಮಂಡಲ, ನೀರ್ಮಾರ್ಗದ ವೃಕ್ಷರಾಜ ಯುವಕ ಮಂಡಲ, ತೋಕೂರು ಸುಬ್ರಹ್ಮಣ್ಯ ಮಹಾಗಣಪತಿ ಕ್ರಿಕೆಟ್ ಕ್ಲಬ್, ಬೆಳ್ತಂಗಡಿಯ ನೇತ್ರಾವತಿ ಕಿನಾರಿ ಕ್ರೀಡಾ ಸಂಘ, ಬೆಳ್ತಂಗಡಿ ಸವಣಾಲು ಗೋಪಾಲಕೃಷ್ಣ ಯುವಕ ಮಂಡಲಗಳಿಗೆ ಕ್ಯಾರಂ ಬೋರ್ಡ್, ವಾಲಿಬಾಲ್ ಸೇರಿದಂತೆ ವಿವಿಧ ಕ್ರೀಡಾ ಸಲಕರಣೆಗಳನ್ನು ವಿತರಿಸಲಾಯಿತು. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಿವೃತ್ತ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಪ್ರೊಫೆಸರ್ ವಿನಿತಾ ರೈ, ರದ್ದಿ ಪೇಪರ್ ಬಳಸಿ ಪೆನ್ ಪುಸ್ತಕ ತಯಾರಿಸಿರುವ ಪೇಪರ್ ಸೀಡ್ ಕಂಪನಿಯ ಪಕ್ಷಿಕೆರೆಯ ನಿತಿನ್ ವಾಸ್, ದೆಹಲಿಯ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪಾಲ್ಗೊಂಡ ಆದಿತ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಚ್ಛ ಭಾರತ್ ಇಂಟರ್ನ್ಶಿಪ್ 2019ರ ಪ್ರಶಸ್ತಿಯನ್ನ ಪುತ್ತೂರಿನ ಷಣ್ಮುಖ ಯುವಕ ಮಂಡಲ, ತೋಕೂರು ಸುಬ್ರಹ್ಮಣ್ಯ ಮಹಾಗಣಪತಿ ಕ್ರಿಕೆಟ್ ಕ್ಲಬ್, ಹಳೆಯಂಗಡಿಯ ಶ್ರೀ ವಿದ್ಯಾವಿನಾಯಕ ಯುವಕ ಮಂಡಲ, ಪಡೀಲ್ನ ಪ್ರಶಾಂತಿ ಯುವತಿ ಮಂಡಲಗಳು ಪಡೆದುಕೊಂಡವು. ವೇದಿಕೆಯಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತ ಡಾ ಎನ್ಜಿ ಮೋಹನ್, ಜಿಲ್ಲಾ ಆಯುಷ್ ಅಧಿಕಾರಿ ಮೊಹಮ್ಮದ್ ಇಕ್ಬಾಲ್, ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷ ಸುರೇಶ್ ರೈ ಸೂಡಿಮುಳ್ಳು, ನ್ಯಾಯವಾದಿ ದಿನಕರ್ ಶೆಟ್ಟಿ, ಮಂಗಳೂರು ವೃತ್ತದ ಮುಖ್ಯ ಅರಣ್ಯಾಧಿಕಾರಿ ಪ್ರಕಾಶ್ ಎಸ್ ನೆಟಲ್ಕರ್, ಮಂಗಳೂರು ತಹಶೀಲ್ದಾರ್ ಅನಂತ್ ಶಂಕರ್, ಆಳ್ವಾಸ್ ಎಜುಕೇಷನ್ ಟ್ರಸ್ಟಿ ವಿವೇಕ್ ಆಳ್ವಾ, ನಿವೃತ್ತ ಕಸ್ಟಮ್ ಅಧಿಕಾರಿ ಸುಬೋಧಯ್, ನೆಹರು ಯುವ ಕೇಂದ್ರ ಮಂಗಳೂರು ಘಟಕದ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ರಘುವೀರ್ ಸೂಟರ್ಪೇಟೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.